ಪ್ರತಿಷ್ಠಿತ ಹೋಟೆಲ್ ಎಂಬ ಹೆಗ್ಗಳಿಕೆ ಪಡೆದಿರುವ ಓಷನ್ ಪರ್ಲ್ ಹೋಟೆಲ್ ಹೊಸ ವರ್ಷವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಉಡುಪಿಯ ಕಡಿಯಾಳಿ ಓಷನ್ ಪರ್ಲ್ ಹಾಗೂ ಮಂಗಳೂರಿನ ಓಷನ್ ಪರ್ಲ್ ಈ ಬಾರಿಯ ಹೊಸ ವರ್ಷ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. 2018ರ ಹೊಸ ವರ್ಷದ ಸಂಭ್ರಮ ಎಲ್ಲೆಡೆ ಜೋರಾಗಿತ್ತು. ಮಂಗಳೂರು ಹಾಗೂ ಉಡುಪಿಯ ಹೆಸರಾಂತ ಹೋಟೆಲ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಓಷನ್ ಪರ್ಲ್ ಹೋಟೆಲ್ನವರು 2018ನೇ ಹೊಸ ವರ್ಷವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಮಂಗಳೂರಿನ ಹೋಟೆಲ್ ಆದ ಓಷನ್ ಪರ್ಲ್ನವರು TMA5 ಕನ್ವೆನ್ಷನಲ್ ಸೆಂಟರ್ನಲ್ಲಿ ಹೊಸ ವರ್ಷವನ್ನ ಜನರು ಸಂಭ್ರಮದಿಂದ ಸ್ವಾಗತಿಸಿದ್ರು. ಇದೇ ವೇಳೆ ಹೊಸ ವರ್ಷಾಚರಣೆಗೆ ಬಂದ ಜನರಿಗೆ ವಿವಿಧ ಗೇಮ್ಸ್ಗಳನ್ನ ಆಯೋಜಿಸಲಾಗಿತ್ತು. ಇತ್ತ ಉಡುಪಿಯ ಕಡಿಯಾಳಿ ಓಷನ್ ಪರ್ಲ್ನಲ್ಲೂ ಹೊಸ ವರ್ಷವನ್ನ ಸಂಭ್ರಮದಿಂದ ಆಚರಿಸಲಾಯಿತು. 2018ರ ಹೊಸ ವರ್ಷದಲ್ಲಿ ಜನತೆ ಭಾಗವಹಿಸಿ ಡಿಜೆ ಮ್ಯೂಸಿಕ್ಗೆ ಹೆಜ್ಜೆ ಹಾಕಿದ್ರು. ಹೊಸ ವರ್ಷದ ಅಂಗವಾಗಿ ಓಷನ್ ಪರ್ಲ್ನವರು ಪಾರ್ಟಿಯನ್ನ ಆಯೋಜಿಸಿದ್ರು. ನ್ಯೂಸ್ ಬ್ಯೂರೋ, ವಿಪೋ ನ್ಯೂಸ್, ಮಂಗಳೂರು.